ಮಾರುಡಿ ಶ್ರೀ ಕೊಡಮಣಿ ತಾಯ ಬ್ರಹ್ಮ ಬೈದರ್ಕಳ ಗರಡಿ ಪ್ರತಿಷ್ಠಾ ಕಲಶಾಭಿಷೇಕದ ಅಂಗವಾಗಿ ವೈಭವದ ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ನಡೆದಿದೆ. ಶಿರ್ತಾಡಿಯಿಂದ ಆರಂಭಗೊಂಡ ಮೆರವಣಿಗೆಗೆ ಸಮಿತಿಯ ಗೌರವಾಧ್ಯಕ್ಷರಾದ ಎಂ ನಮಿರಾಜ ಪಾಂಡಿ ಗುಡ್ಡಾನ್ಬೆಟ್ಟು ಹಾಗೂ ಕಲಶಾಭಿಷೇಕ ಸಮಿತಿ ಗೌರವಾಧ್ಯಕ್ಷರಾದ ಶಾಸಕ ಹರೀಶ್ ಪೂಂಜಾ ಅವರು ಚಾಲನೆಯನ್ನ ನೀಡಿದರು. ಕೇರಳ ಚೆಂಡೆ, ನಾಸಿಕ್ ಬ್ಯಾಂಡ್ ಸೆಟ್, ಶ್ರೀ ಹನುಮಾನ್, ಜಾಂಬವ, ವಿವಿಧ ತಂಡಗಳಿಂದ ಕುಣಿತ, ಭಜನೆ, ನೃತ್ಯ, ವೀರಗಾಸೆ ಹೀಗೆ ನಾನಾ ವೇಷಭೂಷಣಗಳು ಮೆರವಣಿಗೆಯಲ್ಲಿ ಗಮನ ಸೆಳೆದವು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ದೇವೇಂದ್ರ ಹೆಗ್ಡೆ ಕೊಕ್ರಾಡಿ, ಡಾಕ್ಟರ್ ಆಶೀರ್ವಾದ್, ಕಲಶಾಭಿಷೇಕ ಸಮಿತಿ ಅಧ್ಯಕ್ಷರಾದ ರತ್ನಾಕರ ಬುಣ್ಣಾನ್, ಕಾರ್ಯಾಧ್ಯಕ್ಷರಾದ ಜಯಂತ್ ಕೋಟ್ಯಾನ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ರಾಮ್ ಪ್ರಸಾದ್, ಹೊರೆಕಾಣಿಕೆ ಸಮಿತಿ ಸಂಚಾಲಕರಾದ ಸುರೇಶ್ ಅಂಚನ್ ಅಟ್ಲಬೆಟ್ಟು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕುಲದೇವರು ಇನವುಳ್ಳ ನಿಧಿ ಭಟ್ಟರೆ ಕಾರ್ಮಿಕ ಪುರುಷರು ಅಮರು ವೀರರು ಕೋಟಿ ಚೆನ್ನಯನ್ನ ಬೈದರ್ಲೆ ನೇಮ ಅವಿಳ್ದು ಪಕ್ಕ ಮಾಯಂದಾಲು ನೇಮ 19ನೇ ತಾರೀಕು ಶುಕ್ರವಾರ ಒಲ್ಪುಗು ಎನ್ಮ ಗಂಟೆಗೆ ಮಜ್ಜದಾಯ ನೇಮೋತ್ಸವ ಓಕ್ಯದ ಪಕ್ಕ ಬಂದುಲೆ ಪ್ರತಿದಿನ ರಾತ್ರಿ 7 ಗಂಟೆಯಿಂದ 10 ಗಂಟೆ ಮುನ್ನ ಫಲಾರ ವ್ಯವಸ್ಥೆ ಭಕ್ತರಿಗಾದೆ ಪುಣ್ಯದಲ್ಲಿಂದು ಭಕ್ತಿದ ಕಚ್ಚ ಬರುತ್ತೇನೆ ಹಿದುರುಗಿಡ್ಪಾದೆ ಹೊಸ ದೇಕಿಡು ಹೊಸ ರಂಗಡೆ ಭಕ್ತಿ ಶಕ್ತಿದ ತಾಡಿಪಾಡಿ ಪಳಾರಗೋಡಿ ಗರಡಿದ ತಳಟೆ ಭಕ್ತಿ ದೈಸಿರಡು ಸಿರಿಸಿಂಗ